ಕೆಲವರು ಹೇಳ್ತಾರೆ, ಪರಮಪ್ರಸಾದ ಸ್ವೀಕರಿಸಿದ್ರು ಸಹ ಹೊರಗೆ ಬಂದು ಜಗಳ ಮಾಡ್ತಾರಲ್ಲ, ಮನೆಯಲ್ಲಿ ಗಲಾಟೆ ಮಾಡ್ತಾರಲ್ಲ, ಡುಸುಮ್ ಮಾಡ್ತಾರಲ್ಲ, ಇದು ಯಾಕೆ? ಬಿಷಪ್ ಸ್ವಾಮಿಯರು ನೀವು ಹೇಳಿದ್ರಿ ಪರಮಪ್ರಸಾದ ಸ್ವೀಕರಿಸಿ ನೀವು ಒಳ್ಳೆದಾಗ್ತೀರಿ, ನಿಮಗೆ ಒಳ್ಳೇದು ಬರ್ತದೆ ಹೇಳಿದ್ರಿ. ಆದರೆ ನೋಡಿ, ಪರಮಪ್ರಸಾದ ಸ್ವೀಕರಿಸಿ ಮನೆಯಲ್ಲಿ ಗಲಾಟೆ ಮಾಡಿದ್ರು, ಅವನು ಗಲಾಟೆ ಮಾಡಿದ, ಅವನು ಶರಾಬು ಕುಡಿಲಿಕ್ಕೆ ಹೋದ, ಗಲಾಟೆ ಮಾಡಿದ್ದಾನೆ. ನನಗೆ ಉತ್ತರ ಇದೆ, ಕಾರಣ ಏನಂತೇಳಿ. ಅವರು ಹಾಗೆ ಮಾಡಲಿಕ್ಕೆ ಕಾರಣ ಪರಮಪ್ರಸಾದ ಸ್ವೀಕರಿಸಿದ್ದು. ಎಂಥದ್ದು ಬಿಷಪ್ ಸ್ವಾಮಿಯವರೇ, ಪರಮಪ್ರಸಾದ ಸ್ವೀಕರಿಸಿ ಆಶೀರ್ವಾದ ಸಿಕ್ಕ ನೀವು ಹೇಳ್ತಾರಲ್ಲ, ಈಗ ನಿಮಗೆ ಇವರು ತಂಟೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಉಂಟು, ಕಾರಣ ಉಂಟು. ದಿವ್ಯವಾಣಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ದಿವ್ಯ ಸಂಸ್ಕಾರದಲ್ಲಿ ಸದಾ ನಮ್ಮನ್ನು ಹಾರಸುವ ಯೇಸು ಕ್ರಿಸ್ತರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಪ್ರಿಯರೇ, ಈ ಹಿಂದೆ ನಿಮ್ಮಲ್ಲಿ ನಾನು ಮಾತನಾಡುವಾಗ ದಿವ್ಯ ಬಲಿಪೂಜೆಯ ಕುರಿತು ನಾನು ಹೇಳಿದೆ. ಆದರೆ ಆ ಸಂದರ್ಭದಲ್ಲಿ ಸಮಯದ ಅಭಾವದಿಂದ ಎಲ್ಲವನ್ನು ಹೇಳಲಿಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಅದರ ಎರಡನೆಯ ಭಾಗವನ್ನು ಈಗ ಸ್ವಲ್ಪ ನಿಮ್ಮಲ್ಲಿ ಧ್ಯಾನಕ್ಕಾಗಿ ಮಂಡಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೇಳಿದೆ, ದಿವ್ಯ ಬಲಿಪೂಜೆ, ಹೋಲಿ ಯೂಕರಿಸ್ಟ್ ಅಂದರೆ ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯ. ಬಲಿಪೀಠದ ಮೇಲೆ ಯೇಸು ಸ್ವಾಮಿಯವರ ಶರೀರ ಮತ್ತು ರಕ್ತ ನಮಗಾಗಿ ಪ್ರತ್ಯಕ್ಷವಾಗಿ ಅವರು ಪಿತನ ದೇವರಿಗೆ ಅರ್ಪಿಸ್ತಾರೆ. ಇದನ್ನು ತೆಗೆದುಕೊಂಡು ಭುಜಿಸಿ ಮತ್ತು ಪಾನ ಮಾಡಿದರೆ ನಿತ್ಯವಾಗಿ ನಾವು ಜೀವಿಸ್ತೇವೆ ಎಂದ ಮಾತನ್ನು ನಾನು ಹೇಳಿದೆ. ಈ ಅಷ್ಟು ಶ್ರೇಷ್ಠವಾದಂಥ ಕಾರ್ಯ ಈ ದಿವ್ಯಬಲಿ ಪೂಜೆ, ಹೋಲಿ ಯೂಕರಿಸ್ಟ್. ಅದನ್ನು ಭಕ್ತಿಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ, ಪರಿಶುದ್ಧತೆಯಿಂದ ನಾವು ಸ್ವೀಕರಿಸುವಾಗ ನಮಗೆ ಏನೇನು ಆಶೀರ್ವಾದಗಳು ದೊರಕ್ತವೆ. ನೀವು ಧರ್ಮೋಪದೇಶ ಕ್ಲಾಸುಗಳಲ್ಲಿ, ಕ್ಯಾಟಿಸಮ್ ಕ್ಲಾಸಲ್ಲಿ ಕಲ್ತಿದ್ದೀರಿ. ಪ್ರಥಮವಾಗಿ ನಮಗೆ ಪಾಪದ ಕ್ಷಮಾಪಣೆ ದೊರಕ್ತದೆ. ಎರಡನೇದಾಗಿ ನಮಗೆ ಸ್ವರ್ಗ ಲಭಿಸ್ತದೆ. ಮೂರನೇದಾಗಿ ನಾವು ದೇವರ ಮಕ್ಕಳಾಗುತ್ತೇವೆ. ನಾಲ್ಕನೇದಾಗಿ ಪವಿತ್ರಾತ್ಮರು ನಮ್ಮಲ್ಲಿ ತುಂಬುತ್ತಾರೆ. ಮುಂದೆ ನಮ್ಮ ಎಲ್ಲ ಋಣಗಳು ಪರಿಹಾರವಾಗುತ್ತದೆ. ದೇವರ ಶಕ್ತಿಯನ್ನು ಅನುಭವಿಸುವಂಥ ಭಾಗ್ಯ ನಮಗೆ ದೊರಕುತ್ತದೆ. ನಮಗೆ ಕೆಲವು ರೋಗಗಳು ಸೌಖ್ಯವಾಗುತ್ತದೆ. ನಮಗೆ ಆಂತರಿಕವಾದ ಸೌಖ್ಯ ದೊರಕುತ್ತದೆ. ಯೇಸು ಸ್ವಾಮಿಯವರು ಜೀವಂತ ದೇವರ ಪುತ್ರರು ನಮ್ಮ ಒಳಗೆ ಬಂದು ಎಲ್ಲ ಕೇಡುಗಳಿಂದ ನಮ್ಮನ್ನು ವಿಮುಕ್ತಿಗೊಳಿಸ್ತಾರೆ. ನಾವು ಆಹಾರ ಪದಾರ್ಥಗಳನ್ನು ಸೇವಿಸುವ ವ್ಯಕ್ತಿಗಳು. ನಾವು ಊಟ ಮಾಡ್ತೇವೆ, ದೋಸೆ ತಿಂತೇವೆ, ಇಡ್ಲಿ ತಿಂತೇವೆ, ಪರೋಟ ತಿಂತೇವೆ, ಐಸ್ ಕ್ರೀಮ್ ತಿಂತೇವೆ, ಅಥವಾ ನಾನ್ ವೆಜ್ ನಾವು ಸೇವಿಸ್ತೇವೆ, ನಾವು ಜ್ಯೂಸ್ ಕುಡಿತೇವೆ, ಬಾಳೆಹಣ್ಣು ತಿಂತೇವೆ, ಬೇರೆ ಬೇರೆ ವಸ್ತುಗಳು ನಾವು ತಿಂತೇವೆ. ಆದರೆ ಈ ಆಹಾರ ಪದಾರ್ಥಗಳನ್ನು ನಾವು ತಿನ್ನುವಾಗ, ಭುಜಿಸುವಾಗ ಏನಾಗ್ತದೆ, ಅವು ನಮ್ಮ ಶರೀರಕ್ಕೆ ಸೇರಿಸಿಕೊಂಡು ಅವರ ಶಕ್ತಿ ನಮಗೆ ನಮ್ಮ ಶರೀರಕ್ಕೆ ಅವು ಸೇರಿಕೊಳ್ತವೆ. ಆದರೆ ಸಂತ ಅಗಸ್ಟಿನ್ ಮುಂತಾದ ಪಿತಾಮಹರು ನಮ್ಗೆ ಕಲಿಸುವಂಥ ಒಂದು ವಿಚಾರ ಏನಂದರೆ, ಯೇಸು ಸ್ವಾಮಿಯವರ ಶರೀರವನ್ನು ಮತ್ತು ರಕ್ತವನ್ನು ಕುಂಗಾರದ ಮೂಲಕ, ಯೂಕರಿಸ್ಟ್ನ ಮೂಲಕ ನಾವು ಸ್ವೀಕರಿಸುವಾಗ ನಾವು ಅವರೊಂದಿಗೆ ಅವರ ಸ್ವಭಾವಕ್ಕೆ ಅನುಗುಣವಾಗ್ತೇವೆ. ಇತರ ವಸ್ತುಗಳು ನಮ್ಮ ಶರೀರಕ್ಕೆ ಅನುಕೂಲವಾಗುವಂತೆ, ಆದರೆ ಇಲ್ಲಿ ಯೇಸು ಸ್ವಾಮಿಯವರ ಸ್ವಭಾವಕ್ಕೆ ಮತ್ತು ಶಕ್ತಿಗೆ ನಮ್ಮನ್ನು ಅವರು ಸೇರಿಸಿಕೊಳ್ತಾರೆ. ಅವರ ಸ್ವಭಾವ ನಮಗೆ ದೊರಕುತ್ತದೆ. ನಾವು ಪರಿಶುದ್ಧರಾಗ್ತೇವೆ, ನಾವು ದೇವದೂತರಂತೆ ಆಗ್ತೇವೆ, ಒಳ್ಳೆಯವರಾಗ್ತೇವೆ, ಪವಿತ್ರಾತ್ಮ ಭರಿತರಾಗ್ತೇವೆ. ಆದ್ದರಿಂದ ಭಕ್ತಿಯಿಂದ ನಾವು ದೇವರ ಆಶೀರ್ವಾದವನ್ನು ಪಡಿಬೇಕು, ದಿವ್ಯ ಪ್ರಸಾದವನ್ನು ಸ್ವೀಕರಿಸಬೇಕು. ಈ ಬಲಿಪೂಜೆಯಲ್ಲಿ ನಾವು ಪಾಲ್ಗೊಳ್ತಿರುವಾಗ ದೇವರ ಪ್ರಕಾಶ, ಅವರ ವರಪ್ರಸಾದ ನಮ್ಮ ಮೇಲೆ ಬೀರುತ್ತಾ ಇದೆ. ಎರಡನೆಯ ವ್ಯಾಟಿಕನ್ ಮಹಾ ಸಮ್ಮೇಳನದಲ್ಲಿ ಆರಾಧನಾ ವಿಚಾರದಲ್ಲಿ ಧರ್ಮಸಭೆ ನಮಗೆ ಬೋಧಿಸುವಂಥ ಒಂದು ವಿಚಾರ, ಡಾಕ್ಯುಮೆಂಟ್ ಆನ್ ಲಿಟರ್ಜಿ, 10ನೆಯ
ಅಧ್ಯಾಯದಲ್ಲಿ ಅವರು ಹೇಳ್ತಾರೆ, 10ನೇ ಆರ್ಟಿಕಲಲ್ಲಿ ಹೇಳ್ತಾರೆ, ಬಲಿಪೂಜೆಯ ಸಂದರ್ಭದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವವರ ಮೇಲೆ ದೇವರ ವರಪ್ರಸಾದ ತೊರೆಯಿಂದ ಬರುವಂಥ ನೀರಿನಂತೆ ಪ್ರಕಾಶದಂತೆ ಅವರ ಮೇಲೆ ಬರುತ್ತದೆ. ಒಂದು ಬುಗ್ಗೆಯಿಂದ, ಒಂದು ಸ್ಟ್ರೀಮ್ನಿಂದ ಹೇಗೆ ನೀರು ಹರಿದು ಬರ್ತದೋ ಅದೇ ರೀತಿಯಲ್ಲಿ ಬಲಿಪೀಠದ ಮೇಲಿಂದ ನಮ್ಮ ಮೇಲೆ ದೇವರ ವರಪ್ರಸಾದ ಹರಿದು ಬರುತ್ತದೆ. ಇದು ಧರ್ಮಸಭೆ ಬೋಧಿಸುವಂಥ ವಿಚಾರ. ಪ್ರಿಯರೇ, ನಾವು ದೇವಾಲಯದಲ್ಲಿ ಬಂದು ಭಕ್ತಿಯಿಂದ ನಿರ್ಮಲ ಹೃದಯದಿಂದ ಈ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ದೇವರ ಆಶೀರ್ವಾದ ಪ್ರಭೆ ಪ್ರತಿಯೊಬ್ಬರ ಮೇಲೆ ಬೀರುತ್ತದೆ. ಇದು ನಮಗೆ ದೃಶ್ಯವಾಗಿ ಕಾಣುವುದಿಲ್ಲ, ಆದರೆ ಖಂಡಿತವಾಗಿ ಬರುವಂಥ ವಿಚಾರ. ನೀವು ಫಸ್ಟ್ ಕಮ್ಯೂನಿಯನ್ ಸ್ವೀಕರಿಸುವಾಗ, ಪ್ರಥಮ ಪರಮಪ್ರಸಾದ ಸ್ವೀಕರಿಸುವಾಗ ಅದಕ್ಕೆ ಸ್ವಾಮಿನೀರು ಹಾಕ್ತೀರಿ. ಸ್ವಾಮಿನೀರು ಹಾಕುವಾಗ ಈ ಹೋಸ್ಟ್ ಇದೆಯಲ್ಲ, ದ್ರಾಕ್ಷಾ ಗೋಧಿಯ ರೊಟ್ಟಿ ಇದೆಯಲ್ಲ, ಅದಕ್ಕೆ ಒಂದು ಕಿರಣ ನೀವು ಅಲ್ಲಿ ಬಿಡಿಸ್ತೀರಿ. ನಾನು ಚಿಕ್ಕದಿರುವಾಗ ನಾನು ಅಂದುಕೊಂಡೆ ಏನು ಕಲೆಗಾಗಿ ಅಥವಾ ಸೌಂದರ್ಯಕ್ಕಾಗಿ ಕಿರಣವನ್ನು ನಾವು ಬಿಡಿಸುವೆ ಅಂತೇಳಿ. ಅಥವಾ ನೋಡಿ, ಇದು ಬೆನಡಿಕ್ಷನ್, ದಿವ್ಯ ಪರಪ್ರಸಾದ ಆಶೀರ್ವಾದ, ಸಂಭ್ರಮದ ಆಶೀರ್ವಾದ ಕೊಡುವಾಗ ಮಾನ್ಸ್ಟ್ರೆನ್ಸ್ ತಂದಿರ್ತಾರಲ್ಲ, ಅದಕ್ಕೂ ಈಗ ಕಿರಣಗಳುಂಟು. ಕಿರಣಗಳು ಬಂದಂತೆ ಅದಕ್ಕೆ ಬಿಡಿಸಿಟ್ಟಿದ್ದಾರೆ. ನಾನು ಚಿಕ್ಕಂದಿನಲ್ಲಿ ಅಂದುಕೊಂಡೆ ಅದೊಂದು ಒಳ್ಳೆಯದು ಕಾಣಲಿಕ್ಕಾಗಿ, ಒಂದು ಬ್ಯೂಟಿಗಾಗಿ ಇಟ್ಟಿದ್ದಾರೆ ಅಂತೇಳಿ. ಆದರೆ ಈಗ ನನಗೆ ಅರ್ಥ ಆಗ್ತದೆ, ಈ ಧರ್ಮಸಭೆ ಬೋಧನೆ ಮತ್ತು ಅರ್ಥ ಆಗ್ತದೆ, ಅದು ಕೇವಲ ಒಂದು ಸೌಂದರ್ಯ ಕೆಟ್ಟದಲ್ಲ, ನಿಜವಾಗಿ ನಡೆಯುವಂಥ ನೆರವೇರುವಂಥ ಕಾರ್ಯ. ಏನು? ಬಲಿ ಪೂಜೆಯ ಸಂದರ್ಭದಲ್ಲಿ ಬಲಿಪೀಠದಿಂದ ಭಕ್ತರ ಮೇಲೆ ಬರುತ್ತದೆ ದೇವರ ಆಶೀರ್ವಾದದ ಪ್ರಭೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಭೆ ಬರುತ್ತದೆ. ಭಕ್ತಿಯಿಂದ ಪೂಜೆಯಲ್ಲಿ ಪಾಲ್ಗೊಳ್ಳುವವರ ಮುಖದಲ್ಲಿ ಪ್ರಕಾಶ ಬರುತ್ತದೆ. ಮೋಸೆ ಸೀನಾಯಿ ಬೆಟ್ಟದ ಮೇಲೆ ದೇವರೊಡನೆ ಸಂವಾದ ನಡೆಸಿ ಇಳಿಸುವಾಗ ಅವನ ಮುಖದಲ್ಲಿ ದೊಡ್ಡ ಪ್ರಭೆ ಇತ್ತು. ಸಾಮಾನ್ಯ ಜನರಿಗೆ ಅವರ ಮುಖ ನೋಡ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ಅದು ಯಾಕೆ? ದೇವರು ಅಗಮ್ಯವಾದ ಜ್ಯೋತಿಯಲ್ಲಿ ವಾಸಿಸುವವರು, ಅವರನ್ನು ನೇರವಾಗಿ ದರ್ಶಿಸುವ ಮೇಲೆ ಅವರ ಪ್ರಭೆ ಇರ್ತದೆ. ಅದೇ ರೀತಿಯಲ್ಲಿ ಭಕ್ತಿಯಿಂದ ದಿವ್ಯ ಬಲಿ ಪೂಜೆಯಲ್ಲಿ ಪಾಲ್ಗೊಳ್ಳುವವರ ಮೇಲೆ ದೇವರ ಪ್ರಭೆ ಬರುತ್ತದೆ. ಪ್ರಿಯರೇ, ಆದರೆ ಇದು ಒಂದು ವಿಶ್ವಾಸದ ರಹಸ್ಯ, ಇದು ವಿಶ್ವಾಸದ ಸಂಗತಿ. ವಿಶ್ವಾಸವಿದ್ದವರಿಗೆ ಮಾತ್ರ ಇದು ಅರ್ಥವಾಗ್ತದೆ. ವಿಶ್ವಾಸ ಇಲ್ಲದವರಿಗೆ ಅರ್ಥ ಆಗುವುದಿಲ್ಲ. ಯಾಕೆ ಅರ್ಥ ಆಗುವುದಿಲ್ಲ? ವಿಶ್ವಾಸ ಇಲ್ಲದವರಿಗೆ ಇದು ಕೇವಲ ಗೋಧಿಯ ರೊಟ್ಟಿ, ಕೇವಲ ದ್ರಾಕ್ಷಿಯಿಂದ ಮಾಡಿದಂಥ ವೈನ್ ರಸ, ದ್ರಾಕ್ಷಾರಸ. ಆದರೆ ವಿಶ್ವಾಸ ಇದ್ದವರಿಗೆ ಇದು ಯೇಸು ಸ್ವಾಮಿಯವರ ಶರೀರ ಮತ್ತು ರಕ್ತ. ನಂಬಿದವರು ಭಾಗ್ಯವಂತರು. ನಾನೊಂದು ವಿಚಾರ ಹೇಳ್ತೇನೆ. 2000 ವರ್ಷಗಳ ಹಿಂದೆ ನಜರೇತಿನ ಕನ್ಯೆ ಮರಿಯಮ್ಮ, ಅವಳು ಬೆತ್ಲೆಹೇಮಿನಲ್ಲಿ ಯೇಸು ಸ್ವಾಮಿಗೆ ಜನ್ಮ ಕೊಟ್ಟಳು. ಯೇಸು ಸ್ವಾಮಿಯವರು ಕ್ರಿಸ್ಮಸ್ ದಿವಸ ಹುಟ್ಟಿದರು. ಕನ್ಯೆ ಮರಿಯಮ್ಮನವರಿಗೆ ಗೊತ್ತಿತ್ತು, ಸರಿಯಾಗಿ ಅರ್ಥವಾಗಿತ್ತು, ನನ್ನ ಕೈಯಲ್ಲಿರುವಂಥ ಈ ಮುದ್ದು ಮಗು ನಿಜವಾಗಿ ದೇವರ ಪುತ್ರ ಎಂದು ಅವಳು ನಂಬಿದ್ದಳು. ಆದರೆ ಬಾಕಿದವರು ಕೆಲವರು ಬಂದರು, ಕುರುಬರು ಬಂದರು ಅಥವಾ ಬೇರೆ ಬೇರೆ ಜನ ಬಂದರು. ಎಂದು ಬಂದು ನೋಡಿದರು, ಒಂದು ಮಗು, ಗಂಡು ಮಗು, ಸಾಮಾನ್ಯವಾಗಿರುವಂಥ ಗಂಡು ಮಗುನಾಗಿ ಅವನು ಗಂಡು ಮಗು, ಕೈಕಾಲು ಬಿಡಿಸದೆ ಅದು ಅಳ್ತದೆ, ಅಲ್ಲಿದೆ. ಆದರೆ ಕನ್ಯೆ ಮರಿಯಮ್ಮನವರಿಗೆ ಗೊತ್ತಿತ್ತು, ಈ ಮಗು ಅಂತಿಂತ ಮಗುವಲ್ಲ, ಅಂತಿಂತ ಶಿಶುವಲ್ಲ, ಇದು ಸಾಕ್ಷಾತ್ ದೇವರ ಪುತ್ರ ಎಂದು ಅವಳು ನಂಬಿದ್ದಳು. ನಾವು ಓದುತ್ತೇವೆ ಲೋಕನ ಶುಭವಾರ್ತೆ 1ನೇ ಅಧ್ಯಾಯ 45ನೇ ವಾಕ್ಯ. ಲೋಕ 1:45 ಹೇಳ್ತದೆ, ದೇವರು ಹೇಳಿದ ಕಾರ್ಯವು ನೆರವೇರುತ್ತದೆ ಎಂದು ನಂಬಿದವಳು ಭಾಗ್ಯವಂತೆ. ಕನ್ಯೆ ಮರಿಯಮ್ಮನವಳು ನಂಬಿದ್ರು, ದೇವರ ವಾಕ್ಯ ನಂಬಿದ್ರು. ಅವಳನ್ನು ಎಲ್ಲರೂ ಭಾಗ್ಯವಂತೆ ಅಂತ ಅವಳನ್ನು ಕರೀತಾಳೆ. ಸೂರ್ಯ ಚಂದ್ರ ಇರುವ ತನಕ ಕನ್ಯೆ ಮರಿಯಮ್ಮನವರು ಎಲ್ಲರೂ ಭಾಗ್ಯವಂತೆ ಅಂತ ಹೇಳ್ತಾರೆ. ಯಾಕೆ? ಅವಳು ನಂಬಿದವಳು. ಪ್ರಿಯರೇ, ಈ ಬಲಿಪೀಠದ ಮೇಲೆ ಯೇಸು ಸ್ವಾಮಿಯವರ ಶರೀರ ಮತ್ತು ರಕ್ತ ಆಗಮಿಸುತ್ತದೆ ಎಂದು ನಂಬುವವರು ಭಾಗ್ಯವಂತರು. ಅವರಿಗೆ ದೇವರ ಆಶೀರ್ವಾದ ದೊರಕುತ್ತದೆ. ಅವರು ಸ್ವೀಕರಿಸುವಾಗ ಆಶೀರ್ವಾದ ಹೇರಳವಾಗಿ ದೊರಕುತ್ತದೆ. ಆದರೆ ನಿಮ್ಮಲ್ಲಿ ಇನ್ನೊಂದು ಮಾತು ಹೇಳ್ತಾನೆ.
ದಿವ್ಯಬಲಿ ಪ್ರಸಾದ ಸಂಸ್ಕಾರವನ್ನು ಪರಮಪ್ರಸಾದವನ್ನು ಕುಂಗಾರ್ ಸ್ವೀಕರಿಸಿ ಬರುವಾಗ ನಾವು ಶುದ್ಧ ಹೃದಯದಿಂದ ಬರಬೇಕು, ನಿರ್ಮಲ ಹೃದಯದಿಂದ ಮತ್ತು ಶರೀರದಿಂದ ಬರಬೇಕು. ಈ ಮಾತನ್ನು ನಾನು ಇವತ್ತು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ನಾನು ಅಂದ್ಕೊಳ್ತೇನೆ, ಪೂಜೆಗೆ ಹೋಗುವಾಗ ಎಲ್ಲರೂ ಬಂದು ಪರಮಪ್ರಸಾದವನ್ನು ಸ್ವೀಕರಿಸ್ತಾರೆ, ಭಾಳ ಸಂತೋಷ. ಬಲಿಪೂಜೆಯಲ್ಲಿ ಭಾಗವಹಿಸುವುದು ಪೂರ್ತಿ ಆಗಬೇಕಿದ್ರೆ ಪರಮಪ್ರಸಾದವನ್ನು ಸ್ವೀಕರಿಸಬೇಕು. ಆದರೆ ಎಲ್ಲರೂ ಸರಿಯಾಗಿ ಸಿದ್ಧರಾಗಿ ಪೂರ್ವ ಸಿದ್ಧತೆ ಮಾಡಿ ಬರ್ತಾರಾ ಎಂಬ ಒಂದು ಸಂಶಯ ಕೆಲವೊಮ್ಮೆ ನನ್ನನ್ನು ಕಾಡ್ತಾ ಇದೆ. ಅಶುದ್ಧವಾದ ಹೃದಯದಿಂದ, ಅಶುದ್ಧವಾದ ಮನಸ್ಸಾಕ್ಷಿಯಿಂದ ಪರಮಪ್ರಸಾದವನ್ನು ಸ್ವೀಕರಿಸಬಾರದು. ಪವಿತ್ರ ಗ್ರಂಥ ಹೇಳ್ತದೆ, ಸಂತ ಪೌಲನು ಕೊರಿಂಥದರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯ 29ನೇ ವಾಕ್ಯ. 1 ಕೊರಿಂಥರು 11:29. 1 ಕೊರಿಂಥರು 11:29 ಹೇಳ್ತದೆ, ಅಯೋಗ್ಯವಾಗಿ ಯಾರು ಈ ಶರೀರವನ್ನು ರಕ್ತವನ್ನು ಭುಜಿಸಿ ಮತ್ತು ಪಾನ ಮಾಡ್ತಾರೋ ಅವರು ತನ್ನ ದಂಡನೆಯನ್ನು ಸ್ವೀಕರಿಸ್ತಾರೆ. ಇದು ಯೇಸು ಸ್ವಾಮಿಯವರ ಶರೀರ ಮತ್ತು ರಕ್ತ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾದಂಥ ಪರಿಶುದ್ಧತೆಯಿಂದ ಸಿದ್ಧತೆಯಿಂದ ಅವರು ಸ್ವೀಕರಿಸಿದರೆ ಅವರ ದಂಡನೆಯನ್ನು ಅವರು ಸ್ವೀಕರಿಸ್ತಾರೆ. ಆದ್ದರಿಂದ ನಿಮ್ಮಲ್ಲಿ ಕೆಲವರು ಸತ್ತಿದ್ದಾರೆ, ಕೆಲವರು ರೋಗಿಗಳಾಗ್ತಾರೆ. ಕೆಲವರು ಹೇಳ್ತಾರೆ, ಪರಮಪ್ರಸಾದ ಸ್ವೀಕರಿಸಿದ್ರು ಸಹ ಹೊರಗೆ ಬಂದು ಜಗಳ ಮಾಡ್ತಾರಲ್ಲ, ಮನೆಯಲ್ಲಿ ಗಲಾಟೆ ಮಾಡ್ತಾರಲ್ಲ, ಡುಸುಮ್ ಮಾಡ್ತಾರಲ್ಲ, ಇದು ಯಾಕೆ? ಬಿಷಪ್ ಸ್ವಾಮಿಯರು ನೀವು ಹೇಳಿದ್ರಿ ಪರಮಪ್ರಸಾದ ಸ್ವೀಕರಿಸಿ ನೀವು ಒಳ್ಳೆದಾಗ್ತೀರಿ, ನಿಮಗೆ ಒಳ್ಳೇದು ಬರ್ತದೆ ಹೇಳಿದ್ರಿ. ಆದರೆ ನೋಡಿ, ಪರಮಪ್ರಸಾದ ಸಿಕ್ಕೊಂಡು ಮನೆಯಲ್ಲಿ ಗಲಾಟೆ ಮಾಡಿದ್ರು. ಅವನು ಗಂಡು ಗಲಾಟೆ ಮಾಡಿದ, ಅವನು ಶರಾಬು ಕುಡಿಲಿಕ್ಕೆ ಹೋದ, ಗಲಾಟೆ ಮಾಡಿದ್ದಾನೆ. ನನಗೆ ಉತ್ತರ ಇದೆ, ಕಾರಣ ಏನಂತೇಳಿ. ಅವರು ಹಾಗೆ ಮಾಡಲಿಕ್ಕೆ ಕಾರಣ ಪರಮಪ್ರಸಾದ ಸ್ವೀಕರಿಸಿದ್ದು. ಎಂಥದ್ದು ಬಿಷಪ್ ಸ್ವಾಮಿಯವರೇ, ಪರಮಪ್ರಸಾದ ಸ್ವೀಕರಿಸಿ ಆಶೀರ್ವಾದ ಸಿಕ್ಕ ನೀವು ಹೇಳ್ತೀರಲ್ಲ, ಈಗ ನಿಮಗೆ ಇವರು ತಂಟೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಉಂಟು, ಕಾರಣ ಉಂಟು. ಯೋವಾನ ಶುಭವಾರ್ತೆ 13ನೇ ಅಧ್ಯಾಯ 27ನೇ ವಾಕ್ಯ ಏನು? ಪ್ರಥಮ ದಿವ್ಯಬಲಿ ಪೂಜೆ ಅರ್ಪಿಸುವಾಗ ಯೇಸು ಸ್ವಾಮಿಯವರು 12 ಮಂದಿಗೆ ಹಿಟ್ಟನ್ನು ಮುರಿದು ಕೊಟ್ಟರು. ಅವರಿಗೆ 12 ಮಂದಿಯಲ್ಲಿ 11 ಮಂದಿಗೆ ಯೇಸು ಸ್ವಾಮಿಯವರ ಆಶೀರ್ವಾದ ಶರೀರ ಸಿಕ್ಕಿತ್ತು. 12ನೇವ ಜೂದಸ್ ಕರಿಯಟ. ಯೋವಾನ 13:27 ಹೇಳ್ತದೆ, ಹಿಟ್ಟನ್ನು ಸ್ವೀಕರಿಸ ಆ ಕ್ಷಣದಲ್ಲಿ ಅವನಲ್ಲಿ ಸೈತಾನ ಪ್ರವೇಶ ಮಾಡಿದ. ನೋಡಿ, 11 ಜನರಿಗೆ ಯೇಸು ಸ್ವಾಮಿಯವರು ಸಿಗುವಾಗ ಇವನಿಗೆ ಸೈತಾನ ಸಿಕ್ಕಿತ್ತು. ಏನು ಕಾರಣ? ಅದಕ್ಕೂ ದೇವರ ವಾಕ್ಯ ಕೊಡ್ತೇನೆ ನಾನು. ಯೋವಾನ 12:6 ಏನು? ಆ ಸ್ತ್ರೀ ಯೇಸು ಸ್ವಾಮಿಯ ಪಾದಕ್ಕೆ ಮತ್ತು ಶಿರಸ್ಸಿಗೆ ಸುಗಂಧವನ್ನು ಲೇಪನ ಮಾಡಿದಳು. ಆಗ ಈ ಜೂಡಸ್ ಕರಿಯಟ ಒಣಗುಟ್ಟುತ್ತಾನೆ, ಇಷ್ಟು ಬೆಲೆ ಬಾಳುವಂಥ ಈ ಸುಗಂಧವನ್ನು ಇಲ್ಲಿ ಹಾಳು ಮಾಡಿದಳಲ್ಲ, ಅದು ಬಡವರಿಗೆ ಕೊಡ್ಬೋದಿತ್ತಲ್ಲ ಎಂಬುದನ್ನು ಅವನು ಗೊಣಗುಟ್ಟಿದ. ಅದರ ಕುರಿತು ಸುವಾರ್ತೆಗಾರನಾದ ಸಂತ ಯೋಹಾನ ಹೇಳ್ತಾನೆ, ಜೂಡಸ್ ಕರಿಯಟ್ ಹೀಗೆ ಹೇಳಿದ್ದು ಅವನಿಗೆ ಬಡವರ ಮೇಲೆ ಕಾಳಜಿ ಇರುವುದರಿಂದ ಅಲ್ಲ, ಬದಲಾಗಿ ಅವನು ಈ ಸಂಘದ ಹಣವನ್ನು ಚೀಲವನ್ನು ಅವನ ಕೈಯಲ್ಲಿತ್ತು, ಅದನ್ನು ಅವನು ಇಟ್ಟುಕೊಂಡಿದ್ದ. ಆದ್ದರಿಂದ ಎಡೆಯಲ್ಲಿ ಅವನು ಕದೀತಿದ್ದ, ಅವನು ಕಳ್ಳ. ಮಾತ್ರವಲ್ಲದೆ ಈ ಕೊನೆಯ ಭೋಜನ ಸಂದರ್ಭದಲ್ಲಿ ಅವನು ಕೂತ್ಕೊಂಡಿರುವಾಗ ಯೇಸು ಸ್ವಾಮಿಯವರನ್ನು ಒತ್ತೆಟ್ಟಂತ, ಅವರನ್ನು ಬಿಟ್ರೆ ಮಾಡಿದಂಥ 30 ಬೆಳ್ಳಿ ನಾಣ್ಯ ಅವನ ಕಿಸೆಯಲ್ಲಿದೆ. ಅವನು ವಂಚಕ, ಅವನು ಸುಳ್ಳುಗಾರ, ಅವನು ವಂಚಕ ಮತ್ತು ಸುಳ್ಳುಗಾರ. ಆದ್ದರಿಂದ ಅವನು ಈ ಹಿಟ್ಟನ್ನು ಸ್ವೀಕರಿಸುವಾಗ ಅವನ ಮೇಲೆ ಸೈತಾನ ಬಂತು. ಸೈತಾನ ಒಳಗೆ ಬಂದರೆ ಸೈತಾನ ಮಾಡಿ ಅದೇ ಕೆಲಸವನ್ನು ಮಾಡ್ತಾನೆ. ಸೈತಾನ ಏನು? ಯೋಹಾನನ ಸುವಾರ್ತೆ 8ನೇ ಅಧ್ಯಾಯವನ್ನು ಓದುತ್ತೇವೆ. ಅವನ ಸುಳ್ಳುಗಾರ, ಅವನ ಕೊಲೆಗುಡುಕ, ಅವನ ವ್ಯಭಿಚಾರಿ, ಕೆಟ್ಟದನ್ನು ಮಾಡ್ತಾನೆ. ಯೇಸು ಸ್ವಾಮಿಯವರ ಶರೀರ ಮತ್ತು ರಕ್ತವನ್ನು ಅಯೋಗ್ಯವಾಗಿ ಪಾಪದ ಹೃದಯದಿಂದ ಸ್ವೀಕರಿಸಿದರೆ ಅವರಿಗೆ ಈ ಸೈತಾನನ ಫಲಗಳು ಬರ್ತವೆ. ಆದ್ದರಿಂದ ಪ್ರಿಯರೇ, ಪರಮಪ್ರಸಾದವನ್ನು ಭಕ್ತಿಯಿಂದ ಮಾತ್ರ ನಾವು ಸ್ವೀಕರಿಸಬೇಕು, ಪರಿಶುದ್ಧವಾದ ಹೃದಯದಿಂದ ಸ್ವೀಕರಿಸಬೇಕು. ಅಥವಾ ಏನಾದರೂ ಪಾಪಗಳಿದರೆ ಅತಿ ಬೇಗವಾಗಿ ಪಾಪ ನಿವೇದನೆ ಮಾಡಿಕೊಳ್ಬೇಕು, ಕುಂಸಾರ ಮಾಡಿಕೊಳ್ಬೇಕು. ಕುಂಸಾರ ಮಾಡಿ ಪಾಪವನ್ನು ನೀಗಿಸಿ ಪರಿಶುದ್ಧವಾಗ ಹೃದಯದಿಂದ ಬರಬೇಕು. ಕುಂಸಾರಕ್ಕೆ ಪಾಪ ನಿವೇದನೆಗೆ ಎಷ್ಟು ಪ್ರಾಶಸ್ತ್ಯ, ಎಷ್ಟು
ಪ್ರಾಮುಖ್ಯತೆ ಇದೆ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪಾಪ ನಿವೇದನೆ ಮಾಡಿ ಪಾಪರಹಿತವಾಗಿ ಬರಬೇಕು ಎಂಬ ಮಾತನ್ನು ಹೇಳ್ತೇನೆ. ಪಾಪರಹಿತವಾಗಿ ಬಂದು ಯೇಸು ಸ್ವಾಮಿಯವರ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಿದರೆ ಹೇರಳವಾದ ಹೇಳಿ ತೀರದ ರೀತಿಯಲ್ಲಿ ಆಶೀರ್ವಾದ ನಮಗೆಲ್ಲ ದೊರಕ್ತದೆ. ಬನ್ನಿ, ಪ್ರೀತಿಯಿಂದ ಪರಿಶುದ್ಧ ಹೃದಯದಿಂದ ಬನ್ನಿ, ಪರಮಪ್ರಸಾದವನ್ನು ಸ್ವೀಕರಿಸಿ ನಾವೆಲ್ಲರೂ ಯೇಸು ಸ್ವಾಮಿಯವರ ಕೃಪೆಗೆ ಪಾತ್ರರಾಗೋಣ. ಈ ಮಾತನ್ನು ಹೇಳುವಾಗ ಈ ಬಲಿಪೂಜೆಯ ಈ ಒಂದು ಪ್ರವಚನ ಏನಿದೆ ಅದನ್ನು ಕೊನೆಗೊಳಿಸೋದಕ್ಕೆ ಮೊದಲು ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹೇಳಿ ಇದನ್ನು ನಾನು ಕೊನೆಗೊಳಿಸ್ತೇನೆ. ಏನಂತ ಹೇಳಿದ್ರೆ, ಪ್ರಾತಸ್ಮರಣೀಯರಾದ ಎರಡನೇ ಜಾನ್ ಪಾಲ್ ರವರು ಪ್ರಕಾಶಿಸಿದಂಥ ಅವರ ವಿಶ್ವಲೇಖನ ಇದೆ, ಎಕ್ಕಲೆಸಿಯಾದ ಯುಕ್ರಿಸ್ತಿಯ ಬಲಿಪೂಜೆ ಮತ್ತು ಧರ್ಮಸಭೆ ಎಂಬ ಎನ್ಸೈಕ್ಲಿಕಲ್ ವಿಶ್ವಲೇಖನ. ಅದರಲ್ಲಿ ಅವರೊಂದು ಹೇಳುವಂಥ ಮಾತೇನೆಂದರೆ, ನಾವು ಭಕ್ತಿಯಿಂದ ಬಲಿಪೂಜೆಯನ್ನು ಅರ್ಪಿಸಬೇಕು, ಸುಂದರವಾದ ಹಾಡುಗಳನ್ನು ಆಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು, ಭಕ್ತಿಯಿಂದ ಪರಪ್ರಸಾದವನ್ನು ಸ್ವೀಕರಿಸಬೇಕು. ಆದರೆ ಅಲ್ಲಿ ಮುಗಿಯಬಾರದು. ಅದು ಮಾತ್ರ ಸಾಲದು. ಪರಮಪ್ರಸಾದವನ್ನು ಸ್ವೀಕರಿಸಿದ ನಂತರ ಈ ಪರಮಪ್ರಸಾದದ ಸಂಸ್ಕೃತಿಯನ್ನು ನೀವು ಜೀವಿಸಬೇಕು. ಸಂಸ್ಕೃತಿಯ ಪ್ರಕಾರ ನೀವು ಜೀವಿಸಬೇಕು. ಏನಪ್ಪ ಪರಮಪ್ರಸಾದದ ಸಂಸ್ಕೃತಿ? ವಾಟ್ ಈಸ್ ದ ಕಲ್ಚರ್ ಆಫ್ ದ ಹೋಲಿ ಯುಕರಿಸ್ಟ್? ಯು ಹ್ಯಾವ್ ಟು ಲಿವ್ ದಿ ಕಲ್ಚರ್ ಆಫ್ ದ ಹೋಲಿ ಯುಕರಿಸ್ಟ್. ವಾಟ್ ಈಸ್ ದ ಕಲ್ಚರ್ ಆಫ್ ದ ಹೋಲಿ ಯುಕರಿಸ್ಟ್? ಪರಮಪ್ರಸಾದದಲ್ಲಿ ಬಲಿಪೂಜೆಯಲ್ಲಿ ಏನಾಗ್ತದೆ? ಅನೇಕ ಗೋಧಿ ಕಾಳುಗಳನ್ನು ಸೇರಿಸಿ ಒಂದು ರೊಟ್ಟಿಯನ್ನು ಮಾಡ್ತಾರೆ. ಅಲ್ಲಿ ಒಂದು ಐಕ್ಯತೆ ಇದೆ. ಅಲ್ಲಿಗೆ ಯೇಸು ಸ್ವಾಮಿಯವರು ಬರ್ತಾರೆ. ಆಕಾಶಕ್ಕೂ ಭೂಮಿಗೆ ಒಡೆಯರಾದ ದೇವರ ಪುತ್ರ ತನ್ನನ್ನೇ ಬರಿದುಗೊಳಿಸಿ ಶೂನ್ಯಗೊಳಿಸಿ ಸಣ್ಣ ರೊಟ್ಟಿಯಾಗಿ ಅವರು ರೂಪಾಂತರಗೊಳ್ಳುತ್ತಾರೆ. ಅಲ್ಲಿ ಒಂದು ಶೂನ್ಯವಾಗುವಂಥ, ತಾಳ್ಮೆಯಿಂದ ತನ್ನನ್ನೇ ತಗ್ಗಿಸುವಂಥ ಒಂದು ಸಂಸ್ಕೃತಿ ಇದೆ. ಜಂಬ ಕೊಚ್ಚಿಕೊಳ್ಳಬಾರದು. ವಿನಮ್ರ ಮನಸ್ಥಿತಿಯಿಂದ ನಾವಿರಬೇಕು, ವಿನಯದಿಂದ ಇರಬೇಕು, ನಮ್ಮನ್ನು ನಾವೇ ತಗ್ಗಿಸಬೇಕು. ಮಾತ್ರವಲ್ಲ, ಈ ರೊಟ್ಟಿಯನ್ನು ಮುರಿಬೇಕು, ಮುರಿದು ಇತರರಿಗೆ ಭಕ್ಷಣವಾಗಿ ಭೋಜ್ಯವಾಗಿ ಕೊಡಬೇಕು. ಈ ರಕ್ತವನ್ನು ಸುರಿಬೇಕು, ರಕ್ತವನ್ನು ಇತರರಿಗೆ ಭೋಜ್ಯವಾಗಿ ಕೊಡಬೇಕು. ಏನು? ಯೇಸು ಸ್ವಾಮಿಯವರು ಸ್ವರ್ಗಲೋಕದಿಂದ ಇಳಿದು ಬಂದು ತನ್ನನ್ನು ತಾನೇ ಮುರಿದು ನಾನು ಮತ್ತು ನೀವು ಜೀವಿಸುವಂತೆ ನಮಗೆ ಆಹಾರವಾಗಿ ಅವರು ಮಾರ್ಪಟ್ಟರು. ಇದರ ಸಂಸ್ಕೃತಿ ಅಂದರೆ ನಾವು ಇದನ್ನು ಮಾಡಬೇಕು. ನಾನು ಈಗ ಮಾಡಿದನ್ನು ನೀವು ಒಟ್ಟು ಸೇರುವಾಗ ನಮ್ಮ ನಾಮಸ್ಮರಣೆಗಾಗಿ ನೀವು ಮಾಡಿದಿರಿ ಎಂದು ಹೇಳುವಾಗ ಯೇಸು ಸ್ವಾಮಿಯವರು ಅದೇ ಮಾತ್ರ ಹೇಳಿದರು. ಈ ಪ್ರಥಮ ಭೋಜನದ ಸಂದರ್ಭದಲ್ಲಿ ಅದಕ್ಕೆ ಮೊದಲು ಶಿಷ್ಯರ ಪಾದಗಳನ್ನು ಯೇಸು ಸ್ವಾಮಿಯವರು ತೊಳೆದರು. ಅದೇ ರೀತಿಯಲ್ಲಿ ಇತರರ ಪಾದವನ್ನು ನಾವು ತೊಳಿಬೇಕು. ಇತರರಿಗೆ ನಾವು ಚಾಕ್ರಿ ಮಾಡಬೇಕು, ಇತರರಿಗೆ ನಾವು ಉಪಕಾರ ಮಾಡಬೇಕು. ಒಂದು ವೇಳೆ ನಮ್ಮನ್ನು ನಾವೇ ಮರೆತು ಬೇಕಿದ್ರೆ ಇತರರಿಗೆ ನಮ್ಮನ್ನೇ ನಾವು ಸಾಯಿಸಿಕೊಂಡು ಇತರರ ಒಳಿತಿಗಾಗಿ ನಾವು ಜೀವಿಸಬೇಕು. ಯಾವಾಗ ನಾವು ನಮ್ಮನ್ನೇ ಮರೆತು ಇತರರಿಗೆ ನಾವು ಉಪಕಾರ ಮಾಡ್ತೇವೆ, ಸೇವೆ ಮಾಡ್ತೇವೆ, ಅವರು ಬೆಳೆಯುವಂತೆ ಮಾಡುತ್ತೇವೆ, ಆಗ ನಾವು ಪರಮಪ್ರಸಾದದ ದಿವ್ಯಬಲಿ ಪೂಜೆಯ ಸಂಸ್ಕೃತಿಯನ್ನು ಜೀವಿಸ್ತೇವೆ. ದ್ಯಾಟ್ ಈಸ್ ದಿ ಕಲ್ಚರ್ ಆಫ್ ದ ಹೋಲಿ ಯುಕರಿಸ್ಟ್. ಯು ಹ್ಯಾವ್ ಟು ಲಿವ್ ದ ಕಲ್ಚರ್ ಆಫ್ ದ ಹೋಲಿ ಯುಕರಿಸ್ಟ್. ಹಾಗೆ ಯಾರು ಜೀವಿಸ್ತಾರೋ ಅವರೇ ಭಾಗ್ಯವಂತರು. ಇವತ್ತು ಏನು? ಇತರರ ಸದೆ ಬಡದು, ಅವನ ಮಂಡೆ ಬಡದು, ಅವಳನ್ನು ಹಾಳುಗೆ ಕೆಡವಿ, ಅವನ ಹಣವನ್ನು ದೋಚಿ, ಭ್ರಷ್ಟಾಚಾರ ಮಾಡಿ, ಲಂಚ ಸ್ವೀಕರಿಸಿಕೊಂಡು ಏನೇನು ಕೆಟ್ಟದನ್ನು ಮಾಡಿ ನಾನು ಹಿಗ್ಬೇಕು, ನಾನು ಹಿಗ್ಬೇಕು, ನಾನು ಬೆಳಿಬೇಕು, ನಾನು ದೊಡ್ಡವಾಗಬೇಕು, ನನಗೆ ಮುಖ್ಯವಾದ ಸ್ಥಾನ ಬೇಕು, ನನಗೆ ಆಡಳಿತ ಬೇಕು, ನನಗೆ ಅಧಿಕಾರ ಬೇಕು, ನನಗೆ ಬೇಕು, ನಾನು ಬೆಳಿಬೇಕು ಅಂತ ಹೇಳುವಂಥ ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿಗೆ ವಿರುದ್ಧವಾದ ಸಂಸ್ಕೃತಿ, ವಿಪರೀತವಾದ ಒಂದು ಸಂಸ್ಕೃತಿ ಪರಮಪ್ರಸಾದ ಸಂಸ್ಕೃತಿ. ಪ್ರಿಯರೇ, ನೀವು ಬಲಿಪೂಜೆಯಲ್ಲಿ ಪಾಲ್ಗೊಂಡ ನಂತರ ಈ ಸಂಸ್ಕೃತಿಯನ್ನು ಜೀವಿಸಬೇಕು. ಅಂಥವರು ಮಾತ್ರ ಸ್ವೀಕರಿಸ್ತಾರೆ, ಲೋಕವು ಅವರನ್ನು ಸ್ವೀಕರಿಸ್ತಾರೆ. ಪ್ರಿಯರೇ, ಮದರ್ ಟೆರೇಸರ ಕುರಿತು ನಾವು ಹೆಮ್ಮೆ ಪಡ್ತೇವೆ, ಸಂತೋಷ ಪಡ್ತೇವೆ. ಅವಳನ್ನು ಎಲ್ಲರೂ ಪ್ರೀತಿಸ್ತಿದ್ರು. ಎಲ್ಲರೂ, ಯೇಸುವಲ್ಲಿ ನಂಬಿದವರು ಎಲ್ಲರೂ ಪ್ರೀತಿಸಿದ್ರು. ಇಡೀ ಪ್ರಪಂಚವೇ ಅವರನ್ನು ಪ್ರೀತಿಸ್ತಿದ್ದರು. ಯಾಕೆ ಗೊತ್ತಾ? ಅವರು ತನ್ನನ್ನು ತಗ್ಗಿಸಿ, ಯಾರು ದುಃಖಿತರಿದ್ದಾರೆ, ಯಾರು ಪೀಡಿತರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಅನಾಥರಿದ್ದಾರೆ, ಯಾರು ಕುಷ್ಠರೋಗಿಗಳಿದ್ದಾರೆ, ಯಾರು ಏಡ್ಸ್ ಬಾಧಿತರಿದ್ದಾರೆ,
ಬೇರೆ ಬೇರೆ ಕಷ್ಟಗಳಿಗೆ ಒಳಗಾದರೆ ಅವರೆಲ್ಲರನ್ನು ಸ್ವೀಕರಿಸಿಕೊಂಡು ಅವರಿಗೆಲ್ಲ ಸೇವೆ ಮಾಡಿದವಳು ಮದರ್ ತೆರೆಸಾ. ಅವಳನ್ನು ಎಲ್ಲರೂ ಹೊಗಳುತ್ತಾರೆ, ಸಂತರೆಂದು ಧರ್ಮಸಭೆ ಘೋಷಿಸಿದೆ. ನಮ್ಮ ಸಮಾಜದಲ್ಲೂ ಸಹ ನಮ್ಮ ಮನೆಯಲ್ಲಿ ಈ ರೀತಿಯ ಸೇವೆ ಮಾಡೋ ತಾಯಿ ಇದ್ದರೆ, ಈ ರೀತಿಯ ಸೇವೆ ಮಾಡೋ ತಂದೆ ಇದ್ದರೆ, ಈ ರೀತಿಯ ಸೇವೆ ಸಹೋದರಿ ಇದ್ದರೆ, ಸಹೋದರಿ ಇದ್ದರೆ ಅವರನ್ನು ಎಲ್ಲ ಮನೆಯವರೆಲ್ಲರೂ ಅವರನ್ನು ಹೊಗಳುತ್ತಾರೆ, ಸಂತೋಷ ಪಡ್ತಾರೆ. ಅದೇ ರೀತಿ ಸಮಾಜದಲ್ಲಿ ಇತರರಿಗೆ ಸೇವೆ ಮಾಡುವ ವ್ಯಕ್ತಿಗಳಿದ್ದರೆ, ಅದು ಮಹಿಳೆಯರು ಇರ್ಬೋದು, ಮಹನೀಯರು ಇರ್ಬೋದು, ಗುರುಗಳಿರ್ಬೋದು, ಸಿಸ್ಟರ್ಸ್ ಇರ್ಬೋದು, ಯಾರಿದ್ದರೆ ಅವರನ್ನು ಎಲ್ಲರೂ ಹೊಗಳುತ್ತಾರೆ, ಎಲ್ಲರೂ ಸ್ವೀಕರಿಸ್ತಾರೆ. ಅವರು ಮರಣಗೊಳ್ಳುವಾಗ ಎಲ್ಲರೂ ಅಳುತ್ತಾರೆ. ಯಾಕೆ? ಈ ಜನ ಒಳ್ಳೆಯ ಜನ. ನನ್ನೂರಲ್ಲಿ ಒಬ್ಬ ಯುವಕ ಇದ್ದ, ನನ್ನೂರಲ್ಲಿ ಒಬ್ಬ ಯುವಕ ಇದ್ದ. 5 ವರ್ಷಗಳ ಹಿಂದೆ ಅವನು ತೀರ್ಕೊಂಡ. ಅವನು ತೀರ್ಕೊಳ್ಳುವಾಗ ಅವನ ಮೃತ ಸಂಸ್ಕಾರಕ್ಕೆ 1000 ಗಟ್ಟಲೆ ಜನರು ಬಂದರು. ತುಳು ಮಾತನಾಡುವವರು, ಕನ್ನಡ ಮಾತನಾಡುವವರು, ಮಲಯಾಳ ಮಾತನಾಡುವವರು, ಇಂಗ್ಲೀಷ್ ಎಲ್ಲ ಬಂದರು. ಅಳುವುದು ಏನು? 6 ಎಡ್ಡೆ ಜನ, 6 ಎಡ್ಡೆ ಜನ ಇತ್ತೇರು. ಏರೆಗಳ ಉಪ್ಪದ್ರ ಮಲ್ಪಜೇರು, ಮಾತರಿಗಳ ಉಪಕಾರ ಮಲ್ಪೇರು, 6 ಪೋಯರು, ನನಗೇರು ಉಳ್ಳೇರು. ಇನ್ನು ಯಾರಿದ್ದಾರೆ ನಮ್ಮನ್ನು ಕಾಪಾಡಲಿಕ್ಕೆ? ಉಪಕಾರ ಮಾಡಿದರು ಅಂತ ಹೇಳ್ತಾರೆ. ಪ್ರಿಯರೇ, ಪರಮಪ್ರಸಾದದ ಸಂಸ್ಕೃತಿ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಇತರರ ಸಂತೋಷಕ್ಕೆ ನಾವು ನಮ್ಮನ್ನು ಒಳಪಡಿಸಬೇಕು. ಇದಕ್ಕೆ ಪೂರಕವಾಗಿ ಸಂತ ಫ್ರಾನ್ಸಿಸ್ ಅಸಿಸಿಯವರ ಸುಂದರವಾದ ಪ್ರಾರ್ಥನೆ ಇದೆ. ಅವರ ಪ್ರಾರ್ಥನೆಯನ್ನು ನಾನು ಹೇಳ್ತೇನೆ ಈಗ. ದೇವ, ನನ್ನನ್ನು ನಿನ್ನ ಶಾಂತಿಯ ಸಾಧನವನ್ನಾಗಿಸು. ದ್ವೇಷ ಕಲಹ ತುಂಬಿದ ಈ ಜಗದಿ ಪ್ರೀತಿ ಶಾಂತಿಯನ್ನೇ ನಾ ಬಿತ್ತ ಮಾಡು. ನಾನು ನನ್ನನ್ನೇ ಮರೆತು ಇತರರ ಸಂತಸವೇ ನನ್ನ ಸಂತಸವೆಂದು ಲೆಕ್ಕಿಸ ಮಾಡು. ಪರಮಪ್ರಸಾದ ಸಂಸ್ಕೃತಿ ಅಂತ ಹೇಳಿದರೆ, ನನ್ನನ್ನು ನಾನೇ ಮರೆತು ಇತರರ ಸಂತಸವೇ ನನ್ನ ಸಂತಸವೆಂದು ಲೆಕ್ಕಿಸಬೇಕು. ದ್ವೇಷ ಕಲಹ ತುಂಬಿದ ಈ ಜಗದಲ್ಲಿ ಪ್ರೀತಿ ಶಾಂತಿಯನ್ನು ನಾನು ಬಿತ್ತ ಮಾಡಬೇಕು. ಎಲ್ಲರಿಗೆ ಉಪಕಾರ ಮಾಡಬೇಕು. ಜಾತಿ ಮತ ಭೇದವಿಲ್ಲದೆ, ವರ್ಣ ಭಾಷೆ ಭೇದವಿಲ್ಲದೆ, ರಾಜಕೀಯ ಪಕ್ಷವನ್ನು ನೋಡದೆ ಎಲ್ಲರಿಗೂ ಉಪಕಾರವನ್ನು ಮಾಡುವಂಥ ಮನೋಭೂಮಿಕೆಯನ್ನು ನಾವು ಸೃಷ್ಟಿ ಮಾಡಬೇಕು. ಅದು ಪರಮಪ್ರಸಾದದ ಶಕ್ತಿಯಿಂದ ಆಗಬೇಕು. ಅದು ಪರಮಪ್ರಸಾದದ ಸಂಸ್ಕೃತಿ ಅಂತ ನಾನು ಹೇಳ್ತೇನೆ. ಇನ್ನೊಂದು ಮಾತು ನಾನು ಹೇಳ್ತೇನೆ. ಬಲಿಪೂಜೆ ಸಂದರ್ಭದಲ್ಲಿ, ಲ್ಯಾಟಿನ್ ಬಲಿಪೂಜೆ ಸಂದರ್ಭದಲ್ಲಿ ಕೊನೆಗೆ ಹೋಗಿ ಬಾನಿ ಕ್ರಿಸ್ತರ ಶಾಂತಿ ನಿಮ್ಮೊಂದಿಗೆ ಹೇಳ್ತಾರೆ. ಬಲಿಪೂಜೆ ಮುಗಿಯಿತು, ನಿಮಗೆ ಸಮಾಧಾನ, ಇತರರಿಗೆ ಸೇವೆ ಮಾಡಿ ಅಂತ ಕಲಿಸ್ತಾರೆ. ಪ್ರಿಯರೇ, ಶ್ರೀಸಾಮಾನ್ಯರಲ್ಲಿ ಒಂದು ಮಾತು ಹೇಳ್ತೇನೆ, ಲೇ ಪೀಪಲ್ನಲ್ಲಿ ಒಂದು ಮಾತು ಹೇಳ್ತೇನೆ. ಬಲಿಪೂಜೆಯನ್ನು ಭಕ್ತಿಯಲ್ಲಿ ಪಾಲ್ಗೊಳ್ಬೇಕು, ಸ್ವೀಕರಿಸಬೇಕು. ಆಮೇಲೆ ನಾವು ಹೊರಗೆ ಹೋಗಬೇಕು. ಹೋಗಿ ಏನು ಮಾಡಬೇಕು? ಈ ಸಂಸ್ಕೃತಿಯನ್ನು ಅಲ್ಲಿ ಜೀವಿಸಬೇಕು. ಇಲ್ಲಾದರೆ ಇದರಿಂದ ಪ್ರಯೋಜನ ಇಲ್ಲ ಮಕ್ಕಳೇ. ಇದರಿಂದ ಏನು ಪ್ರಯೋಜನವಾಗುವುದಿಲ್ಲ. ಇದನ್ನು ಸ್ವೀಕರಿಸಿಕೊಂಡು ಇದರ ಸಂಸ್ಕೃತಿಯನ್ನು ನಿಮ್ಮ ಮನೆಯಲ್ಲಿ ತೋರಿಸಬೇಕು. ತನ್ನನ್ನು ತಾನೇ ಮರೆತು ಇತರರ ಸಂತಸವೇ ನನ್ನ ಸಂತಸವೆಂದು ಲೆಕ್ಕಿಸ ಮಾಡಬೇಕು. ತಾಯಿ ತಂದೆಯ ಮತ್ತು ಮಕ್ಕಳ ಸಂತೋಷ ನನ್ನ ಸಂತೋಷ ಹೇಳಬೇಕು. ತಂದೆ ತಾಯಿಯ ಮತ್ತು ಮಕ್ಕಳು ಹಿರಿಯರ ಮತ್ತು ಸೋದರರ ನೆರೆಕರವರ ಎಲ್ಲರ ಸಂತೋಷವು ನನ್ನ ಸಂತೋಷವೇ. ಯಾರಿಗೂ ಕೆಡುಕನ್ನು ಮಾಡಬಾರದು, ಯಾರಿಗೂ ದ್ರೋಹ ಬಗೆಯಬಾರದು. ಒಳ್ಳೆಯದನ್ನು ಮಾತ್ರ ಮಾಡಬೇಕು. ಅಹಂಕಾರವನ್ನು ಬಿಡಬೇಕು, ಅಸೂಯೆಯನ್ನು ಬಿಡಬೇಕು, ದಬ್ಬಾಳಿಕೆಯನ್ನು ಬಿಡಬೇಕು, ದೈಹಿಕ ವ್ಯಾಮೋಹಗಳನ್ನು ಬಿಡಬೇಕು. ಆತ್ಮಿಕವಾದ ವ್ಯಾಮೋಹದಲ್ಲಿ ಸಂಗ್ರಹಿಸಿ ಎಲ್ಲರಿಗೆ ಒಳಿತು ಮಾಡುವಾಗ ನಿಜವಾದ ಪರಮಪ್ರಸಾದ ಸಂಸ್ಕೃತಿಯನ್ನು ನಾವು ಜೀವಿಸ್ತೇವೆ ಅನ್ನೋ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಮಾಡುವಾಗ ದೇವರ ಮಕ್ಕಳಾಗಿ ನಾವು ಜೀವಿಸ್ತೇವೆ. 1 ನಿಮಿಷ ಪ್ರಾರ್ಥನೆ ಮಾಡೋಣ. ಪರಮಪ್ರಸಾದದಲ್ಲಿ ಆಸೀನರಾದ ಪ್ರಭು ಕ್ರಿಸ್ತರೇ, ನಿಮ್ಮ ದಿವ್ಯಯಾಗದಲ್ಲಿ ಭಕ್ತಿ ಭಾವದಿಂದ ಭಾಗವಹಿಸುವ ಆಶೀರ್ವಾದವನ್ನು ನನಗೆ ದಯಪಾಲಿಸಿರಿ. ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ನಿಮ್ಮ ದಿವ್ಯ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವಂಥ ಯೋಗ್ಯತೆಯನ್ನು ನನಗೆ ದಯಪಾಲಿಸಿ. ಎಲ್ಲ ಕೆಡುಕುಗಳನ್ನು ಪಾಪಗಳನ್ನು ದೂರವಾಗಿಸಿ ಪಾವನ ಹೃದಯದಿಂದ ನಿಮ್ಮನ್ನು ಸ್ವೀಕರಿಸುವಂಥ ಶಕ್ತಿ ನನಗೆ ದಯಪಾಲಿಸಿರಿ. ಸಾಲದು, ದಿವ್ಯಬಲಿ ಪೂಜೆಯ ನಂತರ, ಹೋಲಿ ಮಾಸಿನ ನಂತರ ನಾನು ಹೊರಗೆ ನನ್ನ ಕುಟುಂಬದಲ್ಲಿ, ನನ್ನ ಸಮಾಜದಲ್ಲಿ, ನಾನು ಎಲ್ಲೆಲ್ಲಿ ಇರ್ತಾನೋ ಅಲ್ಲಿ ಎಲ್ಲ ದಿವ್ಯಬಲಿ ಪೂಜೆಯ ಸಂಸ್ಕೃತಿಯನ್ನು ಜೀವಿಸಿ ನನಗೂ ಇತರರಿಗೆ ಒಳಿತನ್ನು ಮಾಡುವಂಥ ಒಂದು ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ
ಆರಾಧನೆಯು ಸ್ತುತಿಯು ಸ್ತೋತ್ರವು ಸಲ್ಲಲಿ. ಆಮೆನ್.